ಕೋಡಿಂಬಡಿ ಗ್ರಾಮದ ಪರನೀರು ನಿವಾಸಿಗಳಾದ ಸುಮಾರು 14 ಕುಟುಂಬಗಳು ಕಳೆದ 23 ವರ್ಷಗಳಿಂದ ಸರ್ಕಾರಿ ಜಮೀನಿನಲ್ಲಿ ರಸ್ತೆ ನೀಡಬೇಕೆಂದು ಬೇಡಿಕೆಯನ್ನ ಇಟ್ಟಿದ್ದು, ಇದರ ಸ್ಥಳ ಪರಿಶೀಲನೆಗಾಗಿ ಪುತ್ತೂರು ಸಹಾಯಕ ಆಯುಕ್ತ ಗಿರೀಶ್ ನಂದನ್ ಅವರು ಭೇಟಿ ನೀಡಿದ್ರು. ಕೋಡಿಂಬಡಿ ಗ್ರಾಮದ ಪರನೀರು ಎಂಬಲ್ಲಿ ಸುಮಾರು 14 ಕುಟುಂಬಗಳ ತೋಟ ಹಾಗೂ ಜಮೀನಿದ್ದು, ಅದರಲ್ಲಿ 4 ಕುಟುಂಬಗಳು ಮನೆ ನಿರ್ಮಿಸಿ ವಾಸಿಸುತ್ತಿದ್ದಾರೆ. ಈ ಮನೆಗಳಿಗೆ ವಾಹನ ಸಂಚರಿಸುವ ರಸ್ತೆಯಿಲ್ಲ. ಹೀಗಾಗಿ ಕೋಡಿಂಬಡಿ ಗ್ರಾಮದ ಡೆಕ್ಕಾಜಿಯಿಂದ ಪರನೀರುವರೆಗೆ ಸರ್ಕಾರಿ ಜಮೀನಿನಲ್ಲಿ ರಸ್ತೆಗೆ ಜಾಗ ನೀಡಬೇಕೆಂದು ಕೋರಿ ಈ ಕುಟುಂಬಗಳು ಸರ್ಕಾರದ ವಿರುದ್ಧ ಇಲಾಖೆಗಳಿಗೆ ಬೇಡಿಕೆಯನ್ನ ಸಲ್ಲಿಸಿದ್ರು. 1999ರಿಂದ ಈ ವಿವಾದ ಚಾಲ್ತಿಯಲ್ಲಿದೆ. ಇಂದು ಈ ಸ್ಥಳವನ್ನು ಪುತ್ತೂರು ಸಹಾಯಕ ಆಯುಕ್ತರು ತಹಶೀಲ್ದಾರ್ ರಮೇಶ್ ಬಾಬು ಅವರು ಜಂಟಿಯಾಗಿ ಪರಿಶೀಲನೆ ನಡೆಸಿದ್ರು. ಆದರೆ ಈ ವೇಳೆ ರಸ್ತೆಗೆ ಜಾಗ ನೀಡಲು ವೀರಪ್ಪ ಪೂಜಾರಿ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ಎಸಿಯವರು ಸುಮಾರು 500 ಮೀಟರ್ ದೂರ ಕ್ರಮಿಸಿ ಜಾಗ ಪರಿಶೀಲನೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಚಿನ್ನಪ್ಪಗೌಡ, ವಿಎ ಶ್ರೀಮತಿ ಶರಣ್ಯ, ರೈತ ಸಂಘದ ಮುಖಂಡ ರೂಪೇಶ್ ರೈ, ಅಲಿಮಾರು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಜಯಪ್ರಕಾಶ್ ಬದಿನಾರು, ಜಗನ್ನಾಥ್ ಶೆಟ್ಟಿ ನಡುಮನೆ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮುರಳೀಧರ್ ರೈ ಮಠಂದಬೆಟ್ಟು ಮತ್ತಿತರರು ಪಾಲ್ಗೊಂಡಿದ್ರು.